ಬೈಕ್ ಸ್ಕಿಡ್ ಆಗಿ ಬಿದ್ದ ಜಾಗದಲ್ಲಿ ಸೇರಿದ ಜನರು ತಮ್ಮ ವಾಹನವನ್ನ ರಸ್ತೆ ಬದಿ ನಿಲ್ಲಿಸಿದ ಸಮಯದಲ್ಲಿ ಮತ್ತೊಂದು ಅಪಘಾತ ಸಂಭವಿಸಿದೆ. ಅದೃಷ್ಟವಶಾತ್ ಯಾರಿಗೂ ಏನೂ ಆಗಿಲ್ಲವಾಗಿದ್ರೂ ಒಂದು ಕಾರು ಹಾಗೂ 2 ಬೈಕ್ಗಳು ಜಖಂಗೊಂಡಿವೆ. ಉಳ್ಳಾಲ ತಾಲೂಕಿನ ತಿಬ್ಲೆಪದವು ಎಂಬಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ ಕಾಲೇಜು ಬಸ್ನಿಂದ ಈ ಅಪಘಾತ ಸಂಭವಿಸಿದೆ. ಎನೋಳಿಯಿಂದ ಮಂಗಳೂರು ಕಡೆಗೆ ಬರ್ತಾ ಇದ್ದ ವಿದ್ಯಾರ್ಥಿಗಳಿದ್ದ ಕಾಲೇಜು ಬಸ್ ಈ ಸರಣಿ ಅಪಘಾತ ನಡೆಸಿದೆ. ತಿಬ್ಲೆಪದವು ಬರ್ತಾ ಇರುವಾಗ ಚಾಲಕನಿಗೆ ಬಸ್ ನಿಯಂತ್ರಣ ತಪ್ಪಿ ರಸ್ತೆಯ ಬದಿಯಲ್ಲಿ ನಿಲ್ಲಿಸಿದ ಕಾರಿಗೆ ಡಿಕ್ಕಿ ಹೊಡೆದಿದೆ. ಬಳಿಕ ಕಾರು ಅಲ್ಲೇ ಇದ್ದ 2 ದ್ವಿಚಕ್ರ ವಾಹನಗಳಿಗೆ ಡಿಕ್ಕಿ ಹೊಡೆದು ಅಪಘಾತ ನಡೆದಿದೆ. ಇದೇ ಜಾಗದಲ್ಲಿ ಕೆಲ ಕ್ಷಣಗಳ ಮೊದಲು ಯುವಕನೊಬ್ಬ ಬೈಕ್ ಸ್ಕಿಡ್ ಆಗಿ ಬಿದ್ದಿತ್ತು. ಆತನನ್ನು ಉಪಚರಿಸಲು ಕೆಲವರು ತಮ್ಮ ವಾಹನವನ್ನ ರಸ್ತೆ ಬದಿ ನಿಲ್ಲಿಸಿದ್ರು. ಇದೇ ವೇಳೆ ಕಾಲೇಜು ಬಸ್ ಕೂಡ ಆಗಮಿಸಿದ್ದು ಅಲ್ಲೇ ಚಾಲಕನ ನಿಯಂತ್ರಣ ತಪ್ಪಿ ಅಪಘಾತವಾಗಿದೆ. ಅದೃಷ್ಟವಶಾತ್ ಜನರು ಆ ಪ್ರದೇಶದಲ್ಲಿ ಇಲ್ಲದ ಕಾರಣ ಯಾರಿಗೂ ಏನೂ ಆಗಿಲ್ಲ. ಸ್ಥಳಕ್ಕಾಗಮಿಸಿದ ಮಂಗಳೂರು ದಕ್ಷಿಣ ಸಂಚಾರಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ.